ಕೃಷ್ಣ ಎಲ್ಲ ಭಕ್ತರಿಗೂ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ. ಇವತ್ತು ಲಿಂಕ್ ಹಾಕ್ಲಿಲ್ಲ ಮಾತಾಜಿ, ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಪ್ರಭುಜಿ. ಓಕೆ ಮಾತಾಜಿ, ಅವರು ಉಡುಪಿಯಲ್ಲಿ ಅವರ ತಾಯಿ ಕಾರ್ಯ ಏನೋ ಇದೆ, ಹಾಗಾಗಿ ಹಾಕ್ಬೇಕಾದ್ರೆ ಹಾಕ್ತೇನೆ ಮಾತಾಜಿ. ಒಮ್ಮೆ ಹಾಕಿ ಪ್ರಭುಜಿ. ಸ್ಟಾರ್ಟಿಂಗ್ ಇದೆಲ್ಲ ಹೇಳ್ಸಿ ಮಾತಾಜಿ. ಓಕೆ. ಮತ್ತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತಿ ಭಕ್ತ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ನನ್ನದು ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು. ಹರೇ ಕೃಷ್ಣ. ಮಾಡ್ತೀನಿ ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮಗಳು ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಶ್ರೀಮದ್ ಭಾಗವತ 4ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 20-21. ನಾಣ್ಯೇರ್ ಅಧಿಷ್ಠಿತಂ ಭದ್ರಾ ಜಿಷ್ಣು ಧ್ರುವಕ್ಷಿತಿ ಯತ್ರ ಗ್ರಹರ್ಕ್ಷತಾರಾಣಾಂ ಜ್ಯೋತಿಷಾಂ ಚಕ್ರಂ ಆಹಿತಂ. ಮೇಢ್ಯಾಂ ಗೋಚಕ್ರವತ್ಸ್ತಾಸ್ನು ಪರಸ್ತಾತ್ ಕಲ್ಪವಾಸಿನಾಂ ಧರ್ಮೋ ಅಗ್ನೇ ಕಶ್ಯಪಃ ಶುಕ್ರೋ ಮನೋಕಸಃ. ಕೃತ್ಯ ಭ್ರಮಂತೋ ಯತ್ಸತಾರಕಾಃ ಎಂದೂ ಇಲ್ಲ ಇತರರಿಂದ ಆಳಲ್ಪಟ್ಟ ಭದ್ರ ಎಲೈ ನನ್ನ ಒಳ್ಳೆಯ ಮಗುವೇ. ಯಾವ ರಾಜಿಷ್ಣು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಧ್ರುವಕ್ಷಿತಿ ಧ್ರುವಲೋಕವೆಂದು ಹೆಸರಾದ ಭೂಭಾಗವನ್ನು ಭೂಭಾಗ ಲ್ಯಾಂಡ್
ಯತ್ರ ಎಲ್ಲಿ. ಯತ್ರ ಎಲ್ಲಿ ಗ್ರಹಗಳ. ಗ್ರಹಗಳ ಕ್ಷ ನಕ್ಷತ್ರ ಪುಂಜಗಳ. ನಕ್ಷತ್ರಪುಂಜಗಳ ತಾರಾಣ ಮತ್ತು ನಕ್ಷತ್ರಗಳ. ನಕ್ಷತ್ರಗಳ. ಜ್ಯೋತಿಷಾಂ ಜ್ಯೋತಿ ನಿಕಾಯ. ಸುತ್ತುವರಿದಿರುವಂತೆ. ಚಕ್ರಂ ಸುತ್ತುವರಿದಿರುವಂತೆ. ಆಹಿತಂ ಮಾಡಿದೆ. ಮಾಡಿದೆ. ಮೇಢ್ಯಾಂ ಕೇಂದ್ರವಾಗಿರುವ ಕಂಬದ ಸುತ್ತಲೂ. ಮೇಡ್ಯಂ ಕೇಂದ್ರವಾಗಿರುವ ಕಂಬದ ಸುತ್ತಲೂ. ಗೋ ಗೂಳಿಗಳ ಗುಂಪು. ಚಕ್ರ ಗುಂಪು ಇರುವಂತೆ. ಸ್ಥಿರವಾಗಿ. ಪರಸ್ತಾತ್ ಅದರಾಚೆ. ಕಲ್ಪ ಒಂದು ದಿನ. ಕಲ್ಪ ಬ್ರಹ್ಮದೇವನ ಒಂದು ದಿನ. ಕಲ್ಪ ವಾಸ ಮಾಡುವವರ. ವಾಸ ಮಾಡುವವರ. ಧರ್ಮವು ಅಗ್ನಿಯು. ಕಶ್ಯಪನು. ಶುಕ್ರನು. ಮಹರ್ಷಿಗಳು. ಎಲ್ಲರೂ. ಮನೌಕ ಸಹ ಕಾಡಿನಲ್ಲಿ ವಾಸಿಸುವ ಎಲ್ಲರೂ. ತಮ್ಮ ಬಲಗಡೆಗೆ ಇಟ್ಟುಕೊಂಡು. ಬ್ರಹ್ಮಂತಹ ಪ್ರದಕ್ಷಿಣೆ ಮಾಡುತ್ತಿರುವ. ಯಾವ ಗ್ರಹವು. ತಾರಕಾಹ ಎಲ್ಲ ನಕ್ಷತ್ರಗಳು. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದ ಜಯವಾಗಲಿ. ಲೈವ್ ಆಗಿಲ್ಲ. ಆಗಿದೆ ಮಾತಾಜಿ ಆಗಿಲ್ವಾ. ಪ್ರಭುಜಿ ಅನುವಾದ ಮಾತಾಜಿ ಓದ್ತೇನೆ ಅನುವಾದ ಓದ್ತೀನಿ. ದೇವೋತ್ತಮ ಪರಮ ಪುರುಷನು ಮುಂದುವರಿಸಿದನು. ಪ್ರಿಯ ಧ್ರುವನೇ. ನಿನಗೆ ಹೊಳೆಯುತ್ತಿರುವ ಧ್ರುವ ನಕ್ಷತ್ರವೆಂಬ ಲೋಕವನ್ನು ಕೊಡುವೆನು. ಕಲ್ಪಾಂತ್ಯದಲ್ಲಿ ಪ್ರಳಯವಾದಾಗಲೂ ಲೋಕ ನಾಶವಾಗದೆ ಹಾಗೆಯೇ ಮುಂದುವರಿಯುತ್ತದೆ. ಗ್ರಹಗಳು ತಾರೆಗಳಿಂದ ಸುತ್ತುವರಿಯಲ್ಪಟ್ಟ ಈ ಧ್ರುವಲೋಕವನ್ನು ಯಾರು ಇಲ್ಲಿಯವರೆಗೆ ಆಳಿಲ್ಲ. ಕಣದ ಧಾನ್ಯವನ್ನು ತುಳಿಯಲು ಮೇಟಿಯ ಕಂಬದ ಸುತ್ತ ತಿರುಗುತ್ತಿರುವ ಎತ್ತುಗಳಂತೆ ಆಕಾಶದ ಜ್ಯೋತಿರ್ಮಂಡಲಗಳೆಲ್ಲವೂ ಪ್ರದಕ್ಷಿಣೆ ಮಾಡುತ್ತದೆ. ಧರ್ಮ ಅಗ್ನಿ ಕಶ್ಯಪ ಮತ್ತು ಶುಕ್ರರಂತಹ ಮಹರ್ಷಿಗಳು ವಾಸಿಸುವ ನಕ್ಷತ್ರಗಳು ಧ್ರುವಲೋಕವನ್ನು ಪ್ರದಕ್ಷಿಣೆ ಮಾಡುತ್ತವೆ. ಲೋಕವು ಉಳಿದ ಎಲ್ಲ ಲೋಕಗಳು ನಾಶವಾದ ಮೇಲೂ ಉಳಿದಿರುತ್ತದೆ. ಶಾರದಾ ಮಾತಾಜಿ ಓದಿ. ಹರೇ ಕೃಷ್ಣ. ಓದಿ ಮಾತಾಜಿ. ಶಾರದಾ ಮಾತಾಜಿ.
ಓದ್ತೀನಿ ಮಾತಾಜಿ. ಭಾವಾರ್ಥ: ಧ್ರುವ ಮಹಾರಾಜನು ಹೋಗಿ ನೆಲೆಸುವುದಕ್ಕೆ ಮುಂಚೆಯೇ ಧ್ರುವ ನಕ್ಷತ್ರವು ಇದ್ದಿತಾದರೂ ಅದರ ಆಧಿಪತ್ಯ ನಡೆಸುವ ದೇವತೆಯೊಬ್ಬನು ಇರಲಿಲ್ಲ. ಧ್ರುವಲೋಕವು ಅಂದರೆ ನಮ್ಮ ಧ್ರುವ ನಕ್ಷತ್ರವು ಇತರ ಎಲ್ಲ ನಕ್ಷತ್ರಗಳ ಹಾಗೂ ಸೌರವ್ಯೂಹಗಳ ಕೇಂದ್ರ. ಏಕೆಂದರೆ ಅವೆಲ್ಲವೂ ಧ್ರುವಲೋಕದ ಸುತ್ತ ಹಾಕುತ್ತವೆ. ಕಣದಲ್ಲಿ ಮೇಟಿಯ ಕಂಬದ ಸುತ್ತ ಒಂದೇ ಸಮನಾಗಿ ಸುತ್ತು ಹಾಕುತ್ತಾ ಧಾನ್ಯವನ್ನು ತುಳಿಯುವ ಎತ್ತುಗಳಂತೆ. ಧ್ರುವನಿಗೆ ಲೋಕಗಳೆಲ್ಲ ಅತ್ಯಂತ ಶ್ರೇಷ್ಠವಾದ ಲೋಕ ಬೇಕಾಗಿತ್ತು. ಅವನದು ಬಾಲಿಶವಾದ ಕೋರಿಕೆ ಇರಬಹುದು, ಆದರೂ ಭಗವಂತನು ಅವನ ಬೇಡಿಕೆಯನ್ನು ಪೂರೈಸಿದ. ಎಳೆ ಮಗುವು ತನ್ನ ತಂದೆಯಿಂದ ವಸ್ತುವೊಂದನ್ನು ಕೇಳಬಹುದು. ತಂದೆಯು ಬೇರ್ಯಾರಿಗೂ ಎಂದಿಗೂ ಕೊಡದ ಆ ವಸ್ತುವನ್ನು ಮಗುವಿನ ಮೇಲಿನ ಪ್ರೀತಿಯಿಂದ ಅದಕ್ಕೆ ಕೊಡುತ್ತಾನೆ. ಇದೇ ರೀತಿ ಭಗವಂತನು ಈ ಏಕಮಾತ್ರ ಲೋಕವನ್ನು ಧ್ರುವ ಮಹಾರಾಜನಿಗೆ ಕೊಟ್ಟ. ಈ ಧ್ರುವ ಲೋಕದ ಒಂದು ವೈಶಿಷ್ಟ್ಯವೆಂದರೆ ಇಡೀ ಬ್ರಹ್ಮಾಂಡವೇ ನಾಶವಾದರೂ ಬ್ರಹ್ಮದೇವನ ರಾತ್ರಿಯಲ್ಲಿ ನಡೆಯುವ ಪ್ರಳಯ ಕಾಲದಲ್ಲಿ ಇದು ಅಚ್ಚಳಿಯದೆ ಹಾಗೆಯೇ ಉಳಿದಿರುತ್ತದೆ. 2 ಬಗೆಯ ಪ್ರಳಯಗಳಿವೆ. ಒಂದು ಬ್ರಹ್ಮದೇವನ ರಾತ್ರಿಯಲ್ಲಿ ನಡೆಯುವಂತಹದ್ದು, ಇನ್ನೊಂದು ಸ್ವಲ್ಪ ಮೇಲಕ್ಕೆತ್ತಿ ಮಾತಾಜಿ. ಇನ್ನೊಂದು ಮಾತಾಜಿ ಸ್ವಲ್ಪ ಮೇಲಕ್ಕೆ ಇದ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ, ಸ್ಕ್ರೀನ್ ಸ್ವಲ್ಪ ಮೂವ್ ಮಾಡ್ಬೇಕು. ಮೂವ್ ಮಾಡಿ. ಅಲ್ಲ ಪ್ರಭುಜಿ ಬೇರೆ ಇರೋದು. ಇನ್ನೊಂದು ಬ್ರಹ್ಮದೇವನ ಆಯುಷ್ಯ ಮುಗಿದಾಗ ಆಗುವಂತಹದ್ದು. ಬ್ರಹ್ಮನ ಆಯುಷ್ಯಾಂತ್ಯದಲ್ಲಿ ಆಯ್ದ ಕೆಲ ವ್ಯಕ್ತಿಗಳು ಮನೆಯಾದ ಭಗವದ್ಧಾಮಕ್ಕೆ ಮತ್ತೆ ತೆರಳುತ್ತಾರೆ. ಅಂತಹವರಲ್ಲಿ ಧ್ರುವ ಮಹಾರಾಜನು ಒಬ್ಬ. ಭಾಗಶಃ ಜಗತ್ಪ್ರಳಯವಾದ ಮೇಲೂ ಅಳಿಯದೆ ಉಳಿಯುವುದಾಗಿ ಭಗವಂತನು ಧ್ರುವನಿಗೆ ಭರವಸೆ ನೀಡಿದನು. ಪೂರ್ಣ ಜಗತ್ಪ್ರಳಯವಾದ ಮೇಲೆ ಧ್ರುವ ಮಹಾರಾಜನು ನೇರವಾಗಿ ವೈಕುಂಠ ಲೋಕಕ್ಕೆ, ಎಂದರೆ ಆಧ್ಯಾತ್ಮ ಅಗಸದಲ್ಲೊಂದಾದ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುತ್ತಾನೆ. ಈ ಸಂದರ್ಭದಲ್ಲಿ ಶೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಧ್ರುವಲೋಕವು ಶ್ವೇತದೀಪ, ಮಥುರಾ ಮತ್ತು ದ್ವಾರಕೆಯಂತಹ ಲೋಕಗಳಲ್ಲಿ ಒಂದು ಎಂದು ಹೇಳುತ್ತಾರೆ. ಇವೆಲ್ಲವೂ ದೇವತಾ ಸಾಮ್ರಾಜ್ಯದಲ್ಲಿನ ಶಾಶ್ವತ ಸ್ಥಾನಗಳು. ಈ ದೇವತಾ ಸಾಮ್ರಾಜ್ಯವನ್ನು ತದ್ ಧಾಮ ಪರಮಂ ಎಂದು ಭಗವದ್ಗೀತೆಯಲ್ಲಿ ಓಂ ತದ್ ವಿಷ್ಣೋಃ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ಎಂದು ವೇದಗಳಲ್ಲೂ ವರ್ಣಿಸಲಾಗಿದೆ. ಈ ಶ್ಲೋಕದಲ್ಲಿನ ಪರಸ್ತಾತ್ ಕಲ್ಪವಾಸಿನಾಂ ಎಂದರೆ ಪ್ರಳಯವಾದ ಅನಂತರ ವಾಸ ಮಾಡುವ ಗ್ರಹಗಳ ಆಚೆ ಎಂಬ ಪದಗಳು ವೈಕುಂಠ ಲೋಕಗಳನ್ನು ಸೂಚಿಸುತ್ತವೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಧ್ರುವ ಮಹಾರಾಜನು ವೈಕುಂಠ ಲೋಕಗಳಿಗೆ ಏರುವುದನ್ನು ದೇವೋತ್ತಮ ಪರಮ ಪುರುಷನು ಖಚಿತಪಡಿಸಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮ್ನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे.
ರೆಡಿ. ಶ್ರೀಮದ್ ಭಾಗವತ 4ನೇ ಸ್ಕಂದ 9ನೇ 20-21 ಶ್ಲೋಕ. ನಾಣ್ಯೇರಧಿಷ್ಠಿತಂ ಭದ್ರ ಯತ್ ಪ್ರಾಜಿಷ್ಣು ಧ್ರುವಕ್ಷಿತಿ ಯತ್ರ ಗ್ರಹರ್ಕ್ಷ ತಾರಾಣಾಂ ಜ್ಯೋತಿಷಾಂ ಚಕ್ರಮಾಹಿತಂ ಮೇಢ್ಯಾಂ ಗೋಚಕ್ರವತ್ಸ್ತಾಸ್ನು ಪರಸ್ತಾತ್ ಕಲ್ಪವಾಸಿನಾಂ ಧರ್ಮೋಗ್ನಿ ಕಶ್ಯಪ ಶುಕ್ರೋ ಮುನಯೋ ಯೇ ವನೌಕಸಃ ಚರಂತಿ ದಕ್ಷಿಣೀಕೃತ್ಯ ಭ್ರಮಂತೋ ಯತ್ ಸ ತಾರಕಾಃ. ದೇವೋತ್ತಮ ಪರಮಪುರುಷನ ಮುಂದುವರಿಸಿದನು. ಪ್ರಿಯ ಧ್ರುವನೇ, ನಿನಗೆ ಹೊಳೆಯುತ್ತಿರುವ ಧ್ರುವ ನಕ್ಷತ್ರವೆಂಬ ಲೋಕವನ್ನು ಕೊಡುವೆನು. ಕಲ್ಪಾಂತ್ಯದಲ್ಲಿ ಜಗತ್ತಿನ ಪ್ರಳಯವಾದಾಗಲೂ ಈ ಲೋಕ ನಾಶವಾಗದೆ ಹಾಗೆ ಮುಂದುವರಿಯುತ್ತದೆ. ಸೌರವ್ಯೂಹಗಳು, ಗ್ರಹಗಳು ಮತ್ತು ತಾರೆಗಳಿಂದ ಸುತ್ತುವರಿಯಲ್ಪಟ್ಟ ಈ ಧ್ರುವಲೋಕವನ್ನು ಯಾರೂ ಇಲ್ಲಿಯವರೆಗೆ ಆಳಿಲ್ಲ. ಕಣದ ಧಾನ್ಯವನ್ನು ತುಳಿಯಲು ಮೇಟಿಯ ಕಂಬದ ಸುತ್ತ ತಿರುಗುತ್ತಿರುವ ಎತ್ತುಗಳಂತೆ ಆಕಾಶದ ಜ್ಯೋತಿರ್ಮಂಡಲಗಳೆಲ್ಲವೂ ಈ ಲೋಕವನ್ನು ಪ್ರದಕ್ಷಿಣೆ ಮಾಡುತ್ತವೆ. ಧರ್ಮ, ಅಗ್ನಿ, ಕಶ್ಯಪ ಮತ್ತು ಶುಕ್ರರಂತಹ ಮಹರ್ಷಿಗಳು ವಾಸಿಸುವ ನಕ್ಷತ್ರಗಳು ಈ ಧ್ರುವಲೋಕವನ್ನು ಪ್ರದಕ್ಷಿಣೆ ಮಾಡುತ್ತವೆ. ಈ ಧ್ರುವಲೋಕವು ಉಳಿದ ಎಲ್ಲ ಲೋಕಗಳು ನಾಶವಾದ ಮೇಲೂ ಉಳಿದಿರುತ್ತದೆ. ಸೊ ಧ್ರುವ ಮಹಾರಾಜರು ಭಗವಂತನ ದರ್ಶನವನ್ನು ಪಡೆದರು. ಮತ್ತೆ ಅವರ ಏನು ಪೂರೈಕೆ, ಅವರ ಆಸೆ ಇತ್ತು, ಅವರ ಅಂತರಂಗದಲ್ಲಿ ಅವರಿಗೆ ಅವರ ಮಲತಾಯಿಯವರು ಮಾಡಿದ ಒಂದು ಅನ್ಯಾಯ, ಅವರ ಒಂದು ಚುಚ್ಚುವಂತಹ ಒಂದು ಪದಗಳು, ಅದು ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಧ್ರುವ ಮಹಾರಾಜರು ಅವ್ರ ತಾಯಿ ಹತ್ರ ಹೋದ್ರು. ತಾಯಿ ಕೂಡ ಹೇಳಿದ್ರು, ನನಗೂ ಕೂಡ ಇದರ ಏನು ಉಪಾಯ ಕೊಡಕ್ಕಾಗೋದಿಲ್ಲ, ನನಗೆ ನಿಮ್ಮ ತಂದೆ ನನ್ನನ್ನು ಕೂಡ ನಿರ್ಲಕ್ಷಿಸಿದ್ದಾರೆ, ನಾನೇನ್ ಮಾಡಲಿಲ್ಲ. ಸೊ ಆದರೂ ಅವ್ರ ತಾಯಿ ಹೇಳಿದ್ದು, ನೀನು ನಿನ್ನ ಮಲತಾಯಿ ಮಾತನ್ನು ಸರಿಯಾಗಿ ಸೂಕ್ಷ್ಮವಾಗಿ ನೋಡಿದ್ರೆ ಅದು ಒಳ್ಳೆಯದಾಗಿ ಅದು ಪರಿಣಮಿಸುತ್ತೆ. ಸೊ ಅವರು ನಿನಗೆ ಕೃಷ್ಣ ಕೃಪೆ ಇಲ್ಲದೆ ಸಾಧ್ಯವಾಗೋದಿಲ್ಲ, ಪ್ರತಿಯೇನು ಸಾಧ್ಯವಾಗೋದಿಲ್ಲ, ಆ ರೀತಿಯ ಒಂದು ಸೌಭಾಗ್ಯ ಸ್ಥಿತಿ ಬರೋದಿಲ್ಲ ಅಂತ ಹೇಳಿದ್ದು ಸರಿಯ ಮಾತೆ. ಸೊ ನೀನು ನಾನು ದೌರ್ಭಾಗ್ಯಳು. ಸೊ ನನ್ನ ಗರ್ಭದಿಂದ ನೀನು ಹುಟ್ಟಿ ಬಂದದ್ದು, ನನ್ನ ಇದೇ ಹಾಲನ್ನು ನೀನು ಕುಡಿದಿದ್ದು. ಸೊ ಈ ರೀತಿ ನಿನ್ನ ದೌರ್ಭಾಗ್ಯ ಆ ರೀತಿಯಲ್ಲಿ. ಸೊ ಆದರೆ ಕೃಷ್ಣನು ಇದನ್ನು ಸರಿಪಡಿಸ್ಬೋದು. ಸೊ ನಿಮ್ಮ ಮಲತಾಯಿ ಹೇಳಿದ ಮಾತು ಸರಿ. ಸೊ ಅವರನ್ನು ದ್ವೇಷಿಸಬೇಡ. ಯಾಕೆ ದ್ವೇಷಿಸೋದು? ನೀನು ಅವರು ಎಲ್ಲವೂ ಕೂಡ ಕೃಷ್ಣನ ನಿಯಂತ್ರಣದಿಂದಲೇ ನಡೀತಾ ಇರೋದು. ಇನ್ನೊಬ್ಬರು ನಮ್ಮನ್ನು ಅವರು ಖಂಡಿಸಬೇಕು, ಅವ್ರು ನಮ್ಮನ್ನು ದ್ವೇಷಿಸಬೇಕು, ಅವರು ನಮ್ಮನ್ನು ಬೈಬೇಕು ಅಂದ್ರೂ ಕೂಡ ಅವರಿಗೆ ಅದು ಮಾಡ್ಲಿಕ್ಕೆ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್, ಅವರ ಒಂದು ಅರ್ಥ, ಅವ್ರು ಆ ರೀತಿಯಲ್ಲಿ ಅಪಾರ್ಥನೋ ಸರಿಯಾದ ಅರ್ಥನೋ ಅಪಾರ್ಥ ಮಾಡ್ಕೊಳ್ತಾರೆ. ಮತ್ತು ಆ ರೀತಿ ಅವ್ರು ಮಾಡೋ ಒಂದು ಶಕ್ತಿ ಅದು ಭಗವಂತನಿಗೂ ಅದನ್ನ ಸ್ಯಾಂಕ್ಷನ್ ಮಾಡ್ತಾ ಇದ್ದಾನೆ, ಅನುಮತಿ ಕೊಡ್ತಾ ಇದ್ದಾನೆ. ಸೊ ಆಗಿರುವಾಗ ಕೊನೆಗೆ ಭಗವಂತನ ಇದು ಇದೆ ಅಲ್ಲಿ ಅಂತ ನಾವು ಸ್ವೀಕರಿಸ್ಬೇಕು. ಸೊ ಹಾಗೆ ತಾಯಿ ಕೂಡ ಧ್ರುವ ಮಹಾರಾಜನಿಗೆ ಹೇಳಿದ್ದು, ನೀನು ನಿನ್ನ ಮಲತಾಯಿ ನೀನು ದ್ವೇಷಿಸಬೇಡ. ಸೊ ನಿನ್ನ ಸ್ಥಿತಿ ಹಾಗೆ, ಏನ್ ಮಾಡೋದು, ನನ್ನ ಸ್ಥಿತಿ ಹಾಗೆ, ನನ್ನ ಹಿಂದೆ ಕರ್ಮ ಆಗಿದೆ. ಆದರೂ ನೀನು ಕೃಷ್ಣನನ್ನು ಆಶ್ರಯಿಸು, ಕೃಷ್ಣನ ಪ್ರತಿಯೊಂದು ತಿದ್ದುಪಡಿ ಮಾಡಬಹುದು ಅಂತ ತಾಯಿಯೇ ಮಗನಿಗೆ ಆ ರೀತಿಯ ಸರಿಯಾದ ಮಾರ್ಗದರ್ಶನ ಕೊಟ್ಟರು. ಸೊ ತಾಯಿಯ ಪ್ರೇರೇಪಣೆಯಿಂದ ಧ್ರುವ ಮಹಾರಾಜರು ಕೂಡ ಹೇಳ್ತಾರೆ, ಅವರು ವಿಚಾರ ಮಾಡಿದ್ರು. ನನ್ನ ತಾಯಿ ಹೇಳಿದ್ದಾರೆ, ಏನ್ ಮಾಡೋದು, ನಾನು ಚಿಕ್ಕ ಮಗು, ತಾಯಿ ಹೇಳಿದೇನು ಅವರು ವಿಚಾರ ಮಾಡಿದ್ರು. ವಿಚಾರ ಮಾಡಿ ಅವರ ಅರಮನೆಯನ್ನು ಬಿಟ್ಟು ಅವ್ರ ಕಾಡಿನ ಕಡೆಗೆ ಹೋದ್ರು. ಸೊ ಹೋಗೋ ದಾರಿಯಲ್ಲಿ ನಾರದ ಮುನಿಗಳು ಬಂದ್ರು. ನಾರದ ಮುನಿಗಳು ಕೂಡ ಮೊದಲಿಗೆ ಅವರು ಕೂಡ ಸ್ವಲ್ಪ ಇವರಿಗೆ ಪರೀಕ್ಷೆ ಮಾಡೋ ರೀತಿಯಲ್ಲಿ, ಇದೆಲ್ಲ ಯಾಕೆ, ಇದೆಲ್ಲ ಯಾರಾದ್ರೂ ಹೇಳ್ತಾರೆ, ಜಗತ್ತು ಅಂದ್ರೆ ಹೀಗೆ, ಒಂದು ಸಲ ಒಬ್ರು ಹೊಗಳ್ತಾರೆ, ಇನ್ನೊಂದ್ಸಲ ಒಬ್ರು ತೆಗಳ್ತಾರೆ. ಇದು ಜಗತ್ತಿನ ಕ್ರಮ, ಇದು ಹೀಗೆ, ಇದು ಒಂದ್ಸಲ ಸುಖ ಒಂದ್ಸಲ ದುಃಖ. ಆದರೆ ಧ್ರುವ ಮಹಾರಾಜರು ಹೇಳ್ತಾರೆ, ಇಲ್ಲ, ನಾನು ಕ್ಷತ್ರಿಯ, ಇದು ರಕ್ತ ನನ್ನಲ್ಲಿ ಹರಿಯುತ್ತಿರೋದು, ಸೊ ನನಗೆ ಆಗೋದಿಲ್ಲ, ಇದು ಸಹಿಸೋಕೆ ಆಗೋದಿಲ್ಲ. ಸೊ ಇದಕ್ಕೇನಾದ್ರೂ ಉಪಾಯ ಇದ್ರೆ ದಯವಿಟ್ಟು ನನಗೆ ಹೇಳಿ. ಅವರ ಅಷ್ಟು ಒಂದು ದೃಢ ಮನಸ್ಸು, ದೃಢ ನಿರ್ಧಾರವನ್ನು ನೋಡಿ ಎಷ್ಟು ಕೂಡ ಒಬ್ಬ ಮಗು, ಮಕ್ಕಳಂದ್ರೆ ಎಲ್ಲರೂ ಕೂಡ ಸಹಜವಾಗಿ ಒಂದು ಪ್ರೀತಿ ವಾತ್ಸಲ್ಯ ಇರುತ್ತೆ. ನಾರದರು ಕೂಡ ಒಂದು ಕನಿಕರ, ಅನುಕಂಪ. ನಾರದರು, ಆಯ್ತು ನೀನ್ ಮಾಡು, ಆದ್ರೆ ಇದು ಏನು ಈ ಕ್ರಮಗಳು ಪಾಲನೆ ಮಾಡ್ಬೇಕು. ಏನ್ ಮಾಡ್ಬೇಕು, ನೀನ್ ವೃಂದಾವನ ಮಧುವನಕ್ಕೆ ಹೋಗ್ಬೇಕು,
ಅಲ್ಲಿ ಆ ರೀತಿಯ ತೀವ್ರ ತಪಸ್ಸೆ ಮಾಡಬೇಕು. ಹಿಂದೆ ಇಂದ್ರಿಯ ಮನಸ್ಸುಗಳನ್ನು ನಿಗ್ರಹಿಸಬೇಕು. ಮತ್ತೆ ಓಂ ನಮೋ ಭಗವತೆ ವಾಸುದೇವ ಮಂತ್ರವನ್ನು ಜಪಿಸಬೇಕು. ಭಗವಂತನ ಮೂರ್ತಿಯನ್ನು ಅಲ್ಲಿರುವ ಒಂದು ಮಣ್ಣಿನಿಂದನೋ ತಯಾರಿ ಮಾಡಿ ಅದರ ಆರಾಧನೆ ಮಾಡಬೇಕು. ಅದಕ್ಕೆ ನೈವೇದ್ಯ ಅರ್ಪಣೆ ಮಾಡಬೇಕು. ಎಲ್ಲ ಭಕ್ತಿಯ ಚಟುವಟಿಕೆಗಳು ಏನು ಮಾಡಬೇಕು ಅದೆಲ್ಲವೂ ಕೂಡ ತಿಳಿಸ್ಕೊಟ್ರು. ಸೊ ಅವರು ಹೇಳಿದ ಹಾಗೆ ಧ್ರುವ ಮಹಾರಾಜನು ಅಷ್ಟು ಶಿಸ್ತಿನಿಂದ ಡಿಸೈಪಲ್ ಅಂದ್ರೆ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಸೊ ಶಿಷ್ಯ ಅಂದ್ರೆ ಆ ರೀತಿ ಇದೆಲ್ಲ ಒಂದೇ ಇದರಿಂದ ಬರುತ್ತೆ. ಶಾಸ್ತ್ರ, ಶಿಷ್ಯ ಇದೆಲ್ಲ ಒಂದೇ ಇದರಿಂದ ಬರುತ್ತೆ, ಒಂದೇ ಮೂಲದಿಂದ ಬರುತ್ತೆ. ಸೊ ಅಂದ್ರೆ ಆ ತರ ಆ ನಿಯಮಗಳಿಗೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಸೊ ಹೀಗೆ ಧ್ರುವ ಮಹಾರಾಜನು ಅವರ ಗುರು ನಾರದರು ಹೇಳಿದಾಗೆ ಅವರು ಎಲ್ಲವನ್ನು ಪಾಲನೆ ಮಾಡಿದ್ರು. ಪಾಲನೆ ಮಾಡಿ ಅಷ್ಟು ಅಲ್ಪ ಸಮಯದಲ್ಲೇ ಭಗವಂತನು ಅವರಿಗೆ ಭಗವಂತನ ಕಾಣಿಸ್ಕೊಂಡ್ಮೇಲೆ ಅವರು ಮೊದಲಿಗೆ ಅವರಿಗೆ ಏನು ಪ್ರಾರ್ಥನೆ ಮಾಡೋದು ಕೂಡ ಗೊತ್ತಿಲ್ಲ. ಚಿಕ್ಕ ಹುಡುಗ, ಚಿಕ್ಕ ಪುಟ್ಟ ಬಾಲಕ. ಆದ್ರೆ ಭಗವಂತನು ಅವರಿಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಕೂಡ ಭಗವಂತನು ಅವರಿಗೆ ಆ ಬುದ್ಧಿ ಜ್ಞಾನವನ್ನು ಕೊಟ್ಟು, ಸೊ ನಂತರ ಆ ಪ್ರಾರ್ಥನೆಯಲ್ಲಿ ಅವರು ಕೊನೆಯದಾಗಿ ಯಾಕೆ ನಾನು ಈ ರೀತಿ ನಾನು ಭಗವಂತನಿಗೆ ಒಂದು ಭೌತಿಕ ಇಚ್ಛೆ ಇಟ್ಕೊಂಡು ಬಂದಲ್ಲ, ಸೊ ಇದು ಬಂದದ್ದು ನನ್ನ ಭಗವಂತನ ಭಕ್ತಿಗೆ ಇದು ಅಡಚಣೆ ಆಗ್ಬಹುದು ಅಂತ. ಸೊ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದು ನೆನ್ನೆ ಭಗವಂತನು ಆಶ್ವಾಸನೆ ಕೊಟ್ಟಿದ್ದು, ನಿನಗೆ ಸರ್ವ ಮಂಗಳವಾಗಲಿ, ಸೊ ನಿನಗೆ ಯಾವ ಒಂದು ಅಡಚಣೆ ಇಲ್ಲ, ನಾನು ನಿನಗೆ ಕೊಡ್ತೇನೆ, ಭೌತಿಕವಾಗಿ ಕೂಡ ನಿನಗೆ ಅನುಗ್ರಹಿಸ್ತೇನೆ. ಆದರೆ ನಿನಗೆ ಏನು ಕೂಡ ನಿನಗೆ ನಿನ್ನ ಭಕ್ತಿಯ ಕಾರ್ಯಗಳಲ್ಲಿ ಭಕ್ತಿಯ ಪರಿಪೂರ್ಣತೆ, ಭಗವಂತನ ಪ್ರೇಮವನ್ನು ಪಡೆಯೋದು, ಅದು ನಿನಗೆ ಯಾವುದರಿಂದ ಕೂಡ ಅದಕ್ಕೆ ಅಡಚಣೆ ಇಲ್ಲ. ನೀನು ಶುದ್ಧ ಭಕ್ತನು, ಸೊ ನಿನಗೆಲ್ಲವೂ ಕೂಡ ಒಳ್ಳೇದಾಗತ್ತೆ. ಸೊ ಭಗವಂತನ ರಕ್ಷಣೆ. ಸೊ ಭೌತಿಕ ಅಷ್ಟು ಸಂಪತ್ತಿನಲ್ಲೂ ನೀನು ರಾಜ್ಯಭಾರ ಮಾಡಿದ್ರು ಕೂಡ ನಿನಗೆ ಏನು ಕೂಡ ಆಗೋದಿಲ್ಲ. ನಿನಗೆ ಆ ಭೌತಿಕ ಸೋಂಕು ನಿನಗೆ ಮುಟ್ಟೋದಿಲ್ಲ. ನಿನಗೆ ಭೌತಿಕ ಜಗತ್ತು ಅಂದ್ರೆ ಸತ್ವ, ರಜಸ್ಸು, ತಮಸ್ಸು, ಯಾವಾಗಾದ್ರೂ ಇದು ಕಲ್ಮಶ ನಮ್ಮನ್ನು ಹಿಡ್ಕೊಳ್ಬಹುದು. ಆದರೆ ಧ್ರುವ ಮಹಾರಾಜರಿಗೆ ಭಗವಂತನ ಕೃಪೆ, ಪರಿಶುದ್ಧ ಭಕ್ತರಿಗೆ ಆ ಭಗವಂತನ ಅಂತರಂಗ ಶಕ್ತಿ, ಯೋಗಮಾಯ ರಕ್ಷಣೆ, ಆ ಯೋಗ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತ ಭಜನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಸೊ ಧ್ರುವ ಮಹಾರಾಜನು ಈಗ ಮಹಾತ್ಮರಲ್ಲೆಯಲ್ಲಿದ್ದಾರೆ. ಸೊ ಮಹಾತ್ಮನಾಗಿರೋದ್ರಿಂದ ಅವರಿಗೆ ಭಗವಂತನ ಅಂತರಂಗ ಶಕ್ತಿ, ಯೋಗಮಾಯ ಶ್ರೀಮತಿ ರಾಧಾರಾಣಿ ಅವರ ಇದರಲ್ಲಿ, ಲಕ್ಷ್ಮೀದೇವಿ ಅವರ ಇದರಲ್ಲಿ ಅವರಿಗೆ ಭಕ್ತಿಯಲ್ಲವರು ಎಲ್ಲಿದ್ರು ಕೂಡ ಅವ್ರಿಗೆ ಅಡಚಣೆ ಇಲ್ಲ, ಅವ್ರಿಗೆ ಏನಿಲ್ಲ. ಆದರೂ ಇವರು ಇಚ್ಛೆ ಪಟ್ಟರು, ಯಾರು ಧ್ರುವ ಮಹಾರಾಜರು, ಒಂದು ಪುಟ್ಟ ಬಾಲಕನ ರೀತಿಯಲ್ಲಿ ಅವರು ಇಚ್ಛೆ ಪಟ್ಟದ್ದು, ನನ್ನ ತಂದೆಗಿಂತ ದೊಡ್ಡದು ಬೇಕು, ನನ್ನ ತಾತಗಿಂತ ದೊಡ್ಡದು ಬೇಕು, ನನ್ನ ಮುತ್ತಾತಗಿಂತ ದೊಡ್ಡದು ಬೇಕು. ಅವರ ತಂದೆ ಉತ್ತಾನಪಾದ, ಅವರ ಅಜ್ಜ ಮನು, ಅವರ ತಂದೆ ಬ್ರಹ್ಮ. ಸೊ ಅವರಿಗಿಂತ ಒಂದು ದೊಡ್ಡ ಪದವಿ ಬೇಕು, ದೊಡ್ಡ ಸ್ಥಾನ ಬೇಕು. ಸೊ ಮಕ್ಕಳಾಗಿ ಅವರು ಹಾಗೆ ಮಕ್ಕಳಾಗೆ ಇರುತ್ತೆ. ಇದು ಆಕ್ಚುಲಿ ಇದು ಅಸಾಧ್ಯ. ಬ್ರಹ್ಮನಿಗಿಂತ ಯಾರಿಗೆ ದೊಡ್ಡ ಸ್ಥಾನ ಸಿಗ್ಲಿಕ್ಕೆ ಸಾಧ್ಯ? ಈ ಬ್ರಹ್ಮಾಂಡ ಅಂದ್ರೆ ಅದು ಬ್ರಹ್ಮದೇವರು ಅವರ ಅಧಿಕಾರದಲ್ಲಿ, ಅವರ ಸೃಷ್ಟಿ. ಸೊ ಹಾಗೆ ಅವರ ಮೇಲೆ ಏನು ಯಾರಿಗೆ ಸ್ಥಾನ ಇಲ್ಲ, ಈ ಭೌತಿಕ ಬ್ರಹ್ಮಾಂಡದಲ್ಲಿ ಅವರ ಮೇಲೆ ಸ್ಥಾನ ಇಲ್ಲ. ಆದರೆ ಇವರು ಆತರ ಒಂದು ಇಚ್ಛೆ ಪಡ್ತಾ ಇದ್ದಾರೆ ಧ್ರುವ ಮಹಾರಾಜರು. ಸೊ ಭಗವಂತನ ಅಸಾಧ್ಯವನ್ನು ಕೂಡ ಸಾಧ್ಯ ಮಾಡಬಹುದು. ಶ್ರೀಲ ಪ್ರಭುಪಾದರು ಹೇಳಿದಾಗೆ, ಅಸಾಧ್ಯ ಎಂದ ಮಾತು ಅದು ಮೂರ್ಖರ ನಿಘಂಟಿನಲ್ಲಿ ಹೋದು ಅಂತ ಹೇಳ್ತಾರೆ. ಯಾಕಂದ್ರೆ ಅಸಾಧ್ಯ, ನಮಗೆ ಒಂದು ಅಸಾಧ್ಯ ಅಂತ, ಹೌದು ನಮಗೆ ಒಂದು ಸಾಧ್ಯ ಆಗುತ್ತೆ, ಒಂದು ಅಸಾಧ್ಯ, ಬಹಳ ಅಸಾಧ್ಯವೇ ನಮಗೆ ಸಾಧ್ಯ ಆಗೋದು, ಬಹಳ ಕೆಲವು ನಮಗೆ. ಆದ್ರೆ ಭಗವಂತನಿಗೆ ಎಲ್ಲವೂ ಸಾಧ್ಯವೇ. ಅಸಾಧ್ಯವನ್ನೋದು ಭಗವಂತನಿಗೆ ಇಲ್ಲವೇ ಇಲ್ಲ. ಅಚಿಂತ್ಯ ಶಕ್ತಿ ಭಗವಂತನಿಗೆ. ಸೊ ಭಗವಂತನಿಗೆ ಯಾವುದೂ ಅಸಾಧ್ಯ ಇಲ್ಲ. ಸೊ ಹಾಗೆ ಇವಾಗ ಧ್ರುವ ಮಹಾರಾಜರ ಈ ಬಯಕೆ ಇದನ್ನ ಯಾರಿಗೂ ಪೂರೈಕೆ ಮಾಡೋಕ್ಕಾಗೋದಿಲ್ಲ, ಆದರೆ ಭಗವಂತನ ಪೂರೈಕೆ ಮಾಡ. ಸೊ ಈಗ ಅದಕ್ಕೆ ಭಗವಂತನ ಹೇಳ್ತಾನೆ, ನಾನು ನಿನಗಾಗಿ ಒಂದು ಲೋಕವನ್ನು ಕೊಡ್ತೇನೆ. ಆ ಲೋಕ ಇಷ್ಟವರೆಗೂ ಯಾರಿಗೂ ಕೂಡ ಅಲ್ಲಿ ಅಧಿಕಾರ ಇಲ್ಲ. ಸೊ ಹೇಳ್ತಾರೆ, ಇವಾಗ ಬ್ರಹ್ಮದೇವರಿಗೆ ಹಾಗೆ ಹೇಳ್ಬೇಕು ಅಂದ್ರೆ, ಈಗ 50 ವರ್ಷ ಆಗಿದೆ ನಮ್ಮ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರಿಗೆ. ಇನ್ನು 50 ವರ್ಷ ಅವರ ಆಯುಷ್ ಇದೆ. ಆದ್ರೆ ಅವರ ಒಂದು ವರ್ಷದ ದಿನ ಏನು, ಸಹಸ್ರ ಯುಗ ಪರ್ಯಂತಂ ಹರ್ಯದ್ ಬ್ರಹ್ಮಣೋವಿದು. ಸಹಸ್ರ ಯುಗ, ನಮ್ಮ 1000 ಯುಗ ಚಕ್ರಗಳು, ಸತ್ಯ, ತ್ರೇತ, ದ್ವಾಪರ, ಕಲಿ ಸೇರಿದಂತೆ ಒಂದು ಯುಗ, ಒಂದು ಮಹಾಯುಗ ಅಥವಾ ದಿವ್ಯ ಯುಗ ಅಂತ ಒಂದ್ಸಲ ಹೇಳ್ತೇವೆ.
ಆ ಯುಗದ 1000 ಅದು ಸುತ್ತಿದ್ರೆ ಬ್ರಹ್ಮದೇವರ ಒಂದು ಹಗಲು, ಅದೇ ಸಮಯ ಬ್ರಹ್ಮದೇವರ ಒಂದು ರಾತ್ರಿ. ಸೊ ಈ ರೀತಿ ಅವರ 12 ತಿಂಗಳು 1 ವರ್ಷ ಮತ್ತು ಆ ರೀತಿಯ 100 ವರ್ಷ ಅವರ ಜೀವಾವಧಿ ಆಗಿರುವಾಗ ಅವರ ಆಯುಷ್ಯು 50 ವರ್ಷ ಆಗಿದೆ. ಈಗ ನಾವು ಶಾಸ್ತ್ರದಿಂದ ಕೇಳೋದು. ಸೊ 50 ವರ್ಷಗಳ ತನಕ ಈ ಧ್ರುವಲೋಕವ ಅಧಿಕಾರವನ್ನು ಭಗವಂತನ ಯಾರು ಕೊಟ್ಟಿರಲಿಲ್ಲ. ಧ್ರುವಲೋಕದ ವಿಶೇಷತೆ ಅಂದ್ರೆ ಹೇಳಿದ್ದಿಲ್ಲಿ ಬ್ರಹ್ಮನಿಗೆ ಅದರ ಮೇಲೆ ಅಧಿಕಾರ ಇದೆ. ಬೇರೆ ಎಲ್ಲ ಲೋಕಗಳಿಗೆ ಬ್ರಹ್ಮನಿಗೆ ಅಧಿಕಾರ ಇದೆ. ಮತ್ತೆ ಪ್ರತಿ ದಿವಸ ಬ್ರಹ್ಮನ ದಿವಸ ಹಗಲು ಮುಗಿಯುವ ಸಮಯದಲ್ಲಿ ಎಲ್ಲ ಲೋಕಗಳು ನಾಶ ಆಗುತ್ತೆ. ಕೆಳಗಿನ ಲೋಕಗಳು, ಭೂಮಿ, ಸ್ವರ್ಗಲೋಕಗಳು ಕೂಡ ಸೇರಿದಂತೆ ಈ ಕೆಲವು ಮೇಲೆ ಬ್ರಹ್ಮಲೋಕ, ಇನ್ನೊಂದು ಲೋಕಗಳು ಬಿಟ್ಟು ಎಲ್ಲವಕ್ಕೂ ನಾಶ ಆಗುತ್ತೆ. ಆದ್ರೆ ಧ್ರುವಲೋಕ ನಾಶ ಆಗೋದಿಲ್ಲ. ಸೊ ಬ್ರಹ್ಮನು ಈ ದಿವಸ ಧ್ರುವ ಮಹಾರಾಜಗೆ ಈ ಸ್ಥಾನ ಸಿಕ್ಕಿದೆ. ಈ ದಿವಸ ಬ್ರಹ್ಮನ ರಾತ್ರಿ ಆದಾಗ ಬ್ರಹ್ಮನು ನಿದ್ದೆ ಮಾಡ್ತಾನೆ, ಎಲ್ಲ ಲೋಕಗಳು ನಾಶ ಆಗುತ್ತೆ, ಅದೇ ಧ್ರುವಲೋಕ ನಾಶ ಆಗೋದಿಲ್ಲ. ಸೊ ಮರು ದಿವಸ ಪ್ರತಿ ದಿವಸ ಬ್ರಹ್ಮನ ದೇಶದಲ್ಲಿ ಒಂದು ಪ್ರಳಯ ನಡೆಯುತ್ತೆ. ಈ ಎಲ್ಲ ಲೋಕಗಳು, ಭುವಲೋಕ, ಭುವರ್ಲೋಕ, ಸ್ವರ್ಗಲೋಕ, ಅತಲ, ವಿತಲ, ತಲಾತಲ, ರಸಾತಲ, ಇದೆಲ್ಲ ಲೋಕಗಳು ಕೂಡ ನಾಶ ಆಗುತ್ತೆ. ಆದರೆ ಧ್ರುವಲೋಕ ನಾಶ ಆಗುತ್ತೆ. ಧ್ರುವಲೋಕ ಅದು ಈಗಲೂ ಕಾಣುತ್ತೆ. ಧ್ರುವ ನಕ್ಷತ್ರ, ಸೊ ಧ್ರುವ ನಕ್ಷತ್ರದ ಸುತ್ತು ಹೇಳ್ತಾರೆ ಶಿಶುಮಾರ, ಅದರ ಸುತ್ತು 7 ಸಪ್ತರ್ಷಿ ಮಂಡಲ, ಸಪ್ತರ್ಷಿಗಳು ಸುತ್ತಿದ್ದಾರೆ. ಅದು ಕೂಡ ಅದೆಲ್ಲ ಕಾಣುತ್ತೆ ನಮ್ಗೆ. ಆದ್ರೆ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿರೋ ಯಂತ್ರ, ಈ ಟೆಲಿಸ್ಕೋಪ್, ಜಾನ್ ವೆಬ್ಬರ್ ಟೆಲಿಸ್ಕೋಪ್ ಏನೋ ಹೇಳ್ತಾರೆ, ದೊಡ್ಡ ಇದು ಕಂಡುಹಿಡಿದಾರೆ ಅಂತ. ಅದ್ರಲ್ಲಿ ಏನ್ ಕಾಣುತ್ತೆ? ಅಲ್ಲಿ ಏನು ಕಾಣೋದಿಲ್ಲ. ಅದು ಆಕ್ಚುಲಿ ಅಲ್ಲಿ ಆ ನಕ್ಷತ್ರಗಳಲ್ಲಿ ಕಶ್ಯಪ ಮುನಿ ಇದ್ದಾರೆ, ಶುಕ್ರ ಇದ್ದಾರೆ, ಅಗ್ನಿ ದೇವರಿದ್ದಾರೆ. ಸೊ ಅವರು ಆ ಲೋಕಗಳಲ್ಲಿದ್ದು ಅವರ ವಾಸಸ್ಥಳ. ಅದೇ ನಮ್ಮ ಟೆಲಿಸ್ಕೋಪ್ಗಳಲ್ಲಿ ಏನು ಕಾಣೋದಿಲ್ಲ ನಮಗೆ. ಆಮೇಲೆ ಇಲ್ಲಿ ಹೇಳ್ತಾ ಇರೋದು ಧ್ರುವ ನಕ್ಷತ್ರ ಕೇಂದ್ರವಾಗಿದ್ದು ಅದೆಲ್ಲ ಸುತ್ತಾ ಇದೆ. ಆದ್ರೆ ನಮಗೆ ಇಲ್ಲಿ ಟೆಲಿಸ್ಕೋಪ್ಗಳ ಕಾಣೋದು ಅವು ಸುತ್ತಾ ಇದೆ ಅಂತ ಕಾಣುತ್ತೆ. ಅದೇ ಉದಾಹರಣೆ ನಾನು ಹೇಳ್ತಾ ಇದ್ದಲ್ಲ, ಕೆಲವು ದಿನದೊಮ್ಮೆ ಹಿಂದೆ ನಾವು ರೈಲ್ವೆ ಸ್ಟೇಷನ್ ನಿಂತ ರೈಲ್ವೆ ಟ್ರೈನು, ನಿಮ್ಮ ಬದಿಯಲ್ಲಿ ಇನ್ನೊಂದು ಟ್ರೈನ್ ಇರುತ್ತೆ. ಸೊ ರೈಲ್ವೆ ಟ್ರೈನ್ ನೀವು ಕೂತಿದ್ದೀರಾ, ಆ ಟ್ರೈನು ನಿಂತಿದೆ, ನಿಮ್ಮ ಟ್ರೈನು ನಿಂತಿದೆ, ಆ ಪಕ್ಕದಲ್ಲಿರೋ ಟ್ರೈನು ನಿಂತಿದೆ. ಆದ್ರೆ ಸ್ವಲ್ಪ ಸಮಯ ನಂತರ ಆ ಟ್ರೈನು ಚಲನೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಪಕ್ಕದಲ್ಲಿರೋ ಟ್ರೈನು, ನಮ್ಮ ಟ್ರೈನ್ ನಿಂತೇ ಇದೆ. ಆದ್ರೆ ನಮ್ಗೇನ್ ಅನ್ಸುತ್ತೆ, ನಮ್ದು ಟ್ರೈನ್ ಮುಂದೆ ಹೋಗ್ತಾ ಇದೀನೋ ಅನ್ಕೊಳ್ತೀವಿ. ಇಲ್ಲ, ನಮ್ಮ ಟ್ರೈನ್ ಮುಂದೆ ಹೋಗ್ತಾ ಇಲ್ಲ, ಪಕ್ಕದ ಟ್ರೈನ್ ಮುಂದೆ ಹೋಗ್ತಾ ಇದೆ. ಅದು ನಮಗೆ ಆತರ ಅನ್ಸುತ್ತೆ. ಸೊ ಈ ರೀತಿ ಇದು ಹೇಳ್ತಾರೆ. ಆಮೇಲೆ ನಾವು ಈ ಕಡೆ ಇದ್ರಲ್ಲಿ ನೋಡಿದ್ರೆ ಇಲ್ಲ, ನಮ್ದು ಟ್ರೈನ್ ನಿಂತೆ ಇದೆ. ಸೊ ಇದು ನಮ್ಮ ಹೇಳೋದು, ನಮ್ಮ ಕಣ್ಣುಗಳು ಇದೆಲ್ಲ ಇದು ಪರಿಪೂರ್ಣ ಅಲ್ಲ. ಇದು ಕಣ್ಣುಗಳು ನೋಡೋದು, ಕಿವಿಗಳು ಕೇಳೋದು, ಇದರಲ್ಲಿ ಎಷ್ಟೋ ಒಂದು ಲಿಮಿಟೇಷನ್ಸ್ ಇದರಲ್ಲಿ ಇದಿದೆ. ಇದರಲ್ಲಿ ಪರಿಪೂರ್ಣ ಅಲ್ಲ. ಸೊ ಹಾಗಾಗಿರುವಾಗ ನಾವು ಅದು ಚಲನೆಯಲ್ಲಿ ಅನ್ಕೊಳ್ತೇವೆ, ನಾವು ಚಲನೆ ಇಲ್ಲ, ಅದು ಚಲನೆ. ಸೊ ಈ ರೀತಿ ಎಲ್ಲ ಇದು ಇದೆ. ಅಲ್ಲಿ ಇನ್ನೂ ಒಂದು ಹೇಳ್ತಾರೆ, ಒಂದೊಂದು ಪಿಕ್ಚರ್ಸ್ ತೋರಿಸ್ತಾರೆ. ಅದು ಎರಡು ಕೂಡ ಹೀಗೆ ಹೋಗ್ತಾ ಇರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಎರಡು ಗರಿಗಳು, ಏನ್ ಹೇಳ್ತೇವೆ, ಲೈನ್ಸ್ ಏನ್ ಹೇಳ್ತೇವೆ, ಗೀಟುಗಳು ಏನ್ ಹೇಳ್ತೇವೆ, ಓಕೆ. ಆದ್ರೆ ಅದನ್ನ ಹೇಗೆ ಮಾಡಿರ್ತಾರೆ ಅಂದ್ರೆ ಅದು ಎರಡು ಒಂದು ಕ್ರಾಸ್ ಆಗುತ್ತೆ ಅನ್ಸುತ್ತೆ. ಅದು ಕ್ರಾಸ್ ಆಗೋದಿಲ್ಲ, ಅದು ಒಂದೇ ತರ ಇದೆ. ಸೊ ನಮ್ಮ ಕಣ್ಣು ನೋಡೋದ್ರಲ್ಲೂ ಕೂಡ ಎಷ್ಟೋ ದೋಷಗಳು ಇದೆ, ಪರಿಪೂರ್ಣ ಅಲ್ಲ ಕಣ್ಣು. ಅದು ಹೊರಗಿನ ಒಂದು ಫೆನಾಮಿನನ್, ಹೊರಗಿನ ಒಂದು ಇದಕ್ಕೆ ಅದು ಆ ಪರಿಣಾಮಕ್ಕೆ ಅದು ಅನ್ವಯವಾಗಿದೆ. ಸೊ ಎನಿವೆ, ಸೊ ಹೀಗೆ ನಾವು ನೋಡೋದು ಧ್ರುವ ನಕ್ಷತ್ರ ಅದು ಚಲನೆಯಲ್ಲಿದೆ ಅಂತ ಇಲ್ಲ. ಧ್ರುವ ನಕ್ಷತ್ರ ಅದು ಸ್ಟ್ಯಾಟಿಕ್, ಅದು ನಿಂತಿದೆ. ಹಾಗೆ ಹೇಳ್ತಾರೆ ಭೂಮಂಡಲ ಕೂಡ ಅದು ಕೂಡ ನಿಂತಿರೋದೆ. ಇದರ ಸುತ್ತು ಎಲ್ಲ ಗ್ರಹಗಳು, ಈ ಸೂರ್ಯ, ಚಂದ್ರ, ಮತ್ತೆ ಇಲ್ಲಿ ನಕ್ಷತ್ರಗಳು ಅದೆಲ್ಲ ತಿರುಗ್ತಾ ಇದೆ ಅಂತ ಹೇಳ್ತಾರೆ. ಎನಿವೆ, ಇದು ವಿಜ್ಞಾನ, ಇದು ಭೂಗೋಳ ಶಾಸ್ತ್ರ, ಇನ್ನೊಂದು ಶಾಸ್ತ್ರ. ಅವರು ಇದನ್ನು ಚೆನ್ನಾಗಿ ಸ್ಟಡಿ ಮಾಡಬೇಕು. ಹಿಂದೆ ಆಕ್ಚುಲಿ ಸೈನ್ಸ್ ಅಲ್ಲೂ ಕೂಡ ಹೇಳ್ತಾರೆ, ಈ ಗೆಲಿಲಿಯೋ ಆ ಸಮಯದಲ್ಲೆಲ್ಲ, ಗೆಲಿಲಿಯೋ ಅಂತ ಕೇಳಿದ್ದೇವೆ ನಾವು, ಅಂತ ದೊಡ್ಡ ವಿಜ್ಞಾನಿ. ಅವರೆಲ್ಲ ಆಕ್ಚುಲಿ ಅನ್ಸುತ್ತೆ ನನಗೆ ಅವ್ರ ಹಿಂದೆ ಅದು ಜಿಯೋಸೆಂಟ್ರಿಕ್ ಥಿಯರಿ ಅಂತಾನೆ ಇದ್ದದ್ದು. ಯಾಕಂದ್ರೆ ವೈದಿಕ ಇದ್ರ ಪ್ರಕಾರ ನಮ್ಮ ಭೂಮಂಡಲ ಮತ್ತೆ ಈ ಧ್ರುವ ನಕ್ಷತ್ರ ಅದು ಸ್ಟ್ಯಾಟಿಕ್, ಅದು ನಿಂತಿದೆ, ಬೇರೆದೆಲ್ಲ ಅದ್ರ ಸುತ್ತುತ್ತೆ. ನಂತರ ಈ ವಿಜ್ಞಾನಿಗಳು ಅದನ್ನ ಈಲಿಯೋಸೆಂಟ್ರಿಕ್ ಥಿಯರಿ ಅಂತ, ಇಲ್ಲ ಸೂರ್ಯ ಕೇಂದ್ರ, ಎಲ್ಲವೂ ಅದರ ಸುತ್ತಾ ಇದೆ. ಆಕ್ಚುಲಿ ಸೂರ್ಯ ಅದು ಸುತ್ತಾ ಇದೆ. ಯಾಕೆ ಅದಕ್ಕೆ ಸೂರ್ಯ ನಾವು ಹೇಳೋದು ನಾವು ರಥ ಸಪ್ತಮಿ ಅದೆಲ್ಲ ರಥ, ಸೂರ್ಯನು ರಥವನ್ನ ಆರೂಢ ಮಾಡಿ, ಆ ರಥ ಸಾರಥಿಯಾಗಿ ಅರುಣ ಅವರಿದ್ದಾರೆ. ಸೊ ಅವರು ಆ 7 ಕುದುರೆಗಳ ಮೇಲೆ, ನೀವು ಕೊನಾರ್ಕ್ ಟೆಂಪಲ್ ಹೋದ್ರು ಕೂಡ ಅಲ್ಲಿ ನೋಡ್ಬೋದು. ಅಲ್ಲಿ ಕೊನಾರ್ಕ್ ಟೆಂಪಲ್, ಸನ್ ಟೆಂಪಲ್ ಅಲ್ಲಿ ಜಗನ್ನಾಥ್ಪುರಿ ಹತ್ರ, ಅಲ್ಲಿ ಅದರ ಮೇಲೆ ಅದರ ಒಂದು ಹೇಗೆ ನಮ್ಮ
ಜ್ಯೋತಿಷ್ ಶಾಸ್ತ್ರ, ವೈದಿಕ ಜ್ಯೋತಿಷ್ ಶಾಸ್ತ್ರ ಇದೆ. ಅದರ ಪ್ರಕಾರವಾಗಿ ಸೂರ್ಯ ಚಲನೆ ಮಾಡುತ್ತೆ ಅಂದ ರೀತಿಯಲ್ಲಿ ಆ 7 ಕುದುರೆಗಳು, ರಥನು ಇದ್ ಮಾಡ್ತಾರೆ, ಸಾರಥಿ, ಅದರ ಒಂದು ಚಿತ್ರೀಕರಣ ಇದೆ. ಎನಿವೆ, ಸೊ ವಿಜ್ಞಾನಿಗಳು ಅದನ್ನ ನಮ್ಮ ಇದ್ರ ಜೊತೆ ಹೊಂದಾಣಿಕೆ ತರಿಸ್ಬೇಕು. ಎನಿವೆ, ಶಿಲ ಪ್ರಭುಪಾದರ ಇಚ್ಛೆ ಇತ್ತು, ನಮ್ಮ ಮುಖ್ಯ ಕೇಂದ್ರ ಮಾಯಾಪುರ ಅಲ್ಲಿ ಇದು TOVP, ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೋರಿಯಂ. ಸೊ ಅಲ್ಲಿ ಪ್ಲಾನೆಟೇರಿಯಂ ವೈದಿಕ ಇದರ ಪ್ರಕಾರ, ಶಾಸ್ತ್ರದ ಪ್ರಕಾರ ಆ ಗ್ರಹಗಳು, ಆ ನಕ್ಷತ್ರಗಳು ಹೇಗಿವೆ ಅದನ್ನ ತೋರಿಸಿ ಈ ಆಧುನಿಕ ವಿಜ್ಞಾನಿಗಳಿಗೆ ಇದರಿಂದ ಅವ್ರಿಗೆ ನೀವು ಸಾಬೀತು ಮಾಡಿ, ಪ್ರೂವ್ ಮಾಡಿ ನೀವು. ಸೊ ಅವರು ಇದರಿಂದ ಒಪ್ಪದ ಮೇಲೆ ಆಮೇಲೆ ಜನಸಾಮಾನ್ಯರು ಒಪ್ತಾರೆ. ಆ ರೀತಿ ತೋರಿಸ್ಬೇಕು ಅಂತ ಕೂಡ ಅವರ ಆದೇಶ ಇದೆ. ಸೊ ಇದು ಧ್ರುವ ನಕ್ಷತ್ರ. ಧ್ರುವ ನಕ್ಷತ್ರ ವಿಶೇಷ ಸ್ಥಾನ, ಅದು ನಾಶ ಆಗೋದಿಲ್ಲ. ಯಾವಾಗ ನಾಶ ಆಗೋದಿಲ್ಲ? ಬ್ರಹ್ಮನ ಹಗಲು ಮುಗಿದಾಗ ನಾಶ ಆಗೋದಿಲ್ಲ, ಬ್ರಹ್ಮನ ರಾತ್ರಿ ನಾಶ ಇಲ್ಲ. ಹಾಗೆ ಬ್ರಹ್ಮನ ಪ್ರತಿ ದಿವಸದಲ್ಲೂ ಕೂಡ ಅದು ಹಾಗೇ ಇರುತ್ತೆ. ಧ್ರುವ ಮಹಾರಾಜರು ಆ ಧ್ರುವಲೋಕದಲ್ಲಿ ಮಹಾರಾಜರಾಗಿ ಅವರು ಆಳ್ವಿಕೆ ಮಾಡ್ತಾ ಇರ್ತಾರೆ, ಕೃಷ್ಣ ಸೇವೆ ಮಾಡ್ತಾ ಇರ್ತಾರೆ, ಆಳ್ವಿಕೆ ಮಾಡ್ತಾ ಇರ್ತಾರೆ, ಅವ್ರು ಕೃಷ್ಣ ಸೇವೆ ಮಾಡ್ತಾರೆ ಅಷ್ಟೇ. ಶುದ್ಧ ಭಕ್ತರು ಅವ್ರು ಏನ್ ಮಾಡ್ತಾರೆ? ಶುದ್ಧ ಭಕ್ತಿ ಸೇವೆ ಮಾಡ್ತಾರೆ. ನಂತರ ಬ್ರಹ್ಮ ದೇವರ ಅಂತ್ಯವಾಗುವ ಸಮಯದಲ್ಲಿ, ಪ್ರಳಯ ಸಮಯದಲ್ಲಿ ಹೇಳೋದು, ಈ ಧ್ರುವ ನಕ್ಷತ್ರವು ಕೂಡ ಭಗವಂತನ ವೈಕುಂಠ ಧಾಮಕ್ಕೆ ಅಲ್ಲಿ ಹೋಗ್ಬಿಡುತ್ತೆ. ಇದರ ನಾಶ ಇಲ್ಲ, ಧ್ರುವ ನಕ್ಷತ್ರ ನಾಶ ಇಲ್ಲ. ಸೊ ಆತರ ಒಂದು ಸ್ಥಳ ಎಲ್ಲಿ ಬ್ರಹ್ಮದೇವರಿಗೂ ಕೂಡ ಅವರಿಗೆ ಅಧಿಕಾರ ಇದೆ. ಸೊ ಬ್ರಹ್ಮದೇವರಿಗೂ ಕೂಡ ಕಿಂತ ಹೆಚ್ಚಾದ ಒಂದು ಪದವಿ, ಒಂದು ಸ್ಥಾನವನ್ನು ಕೃಷ್ಣನು ಅನುಗ್ರಹಿಸಿದ. ಸೊ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ರು, ಮಕ್ಕಳ ಇಚ್ಛೆ ಹೀಗೆ, ಆ ತಂದೆ ತಾಯಿಯರು ಮಕ್ಕಳ ಇಚ್ಛೆಯನ್ನು ಪೂರೈಕೆ ಮಾಡ್ತಾರೆ. ಸೊ ಸ್ವತಃ ಅವ್ರು ಅವ್ರಿಗೆ ಆಸೆ ಇಲ್ಲ ತಂದೆ ತಾಯಿಯರಿಗೆ, ಆದ್ರೆ ಮಕ್ಕಳಿಗೆ ಆಸೆ ಇದೆ. ಸೊ ಮಕ್ಕಳ ಮೇಲೆ ಇರೋ ಪ್ರೀತಿಯಿಂದ ತಂದೆ ತಾಯಿಯರು ಆ ರೀತಿಯ ಒಂದು ಆಸೆಯನ್ನು ಪೂರೈಕೆ ಮಾಡ್ತಾರೆ. ಸೊ ಏನಿದೆ, ಈ ಒಂದ್ಸಲ ಓದೋಣ, ಇನ್ನೊಂದ್ಸಲ ಭಾವಾರ್ಥ. ಧ್ರುವ ಮಹಾರಾಜನು ಹೋಗಿ ನೆಲೆಸುವುದಕ್ಕೆ ಮುಂಚೆ ಧ್ರುವ ನಕ್ಷತ್ರವು ಇದ್ದಿತ್ತಾದರೂ ಅದರ ಆಧಿಪತ್ಯ ನಡೆಸುವ ದೇವತೆಯೊಬ್ಬರು ಇರಲಿಲ್ಲ. ಧ್ರುವಲೋಕವು ಅಂದ್ರೆ ಪ್ರತಿ ಲೋಕಕ್ಕೆ ಒಬ್ಬರು ಅಧಿಪತಿ ಇದ್ದಾರೆ. ಸೂರ್ಯ ಗ್ರಹಕ್ಕೆ ದಿವಸ್ವಾನ್, ಚಂದ್ರಕ್ಕೆ ಚಂದ್ರ ದೇವರಿದ್ದಾರೆ. ಸೊ ಪ್ರತಿಯೊಂದು ನಕ್ಷತ್ರ, ಪ್ರತಿಯೊಂದು ಗ್ರಹಕ್ಕೂ ಒಬ್ಬ ಅಧಿಕಾರಿ ಇದ್ದಾರೆ. ಭೂಲೋಕಕ್ಕೆ ಭೂದೇವಿ ಇದ್ದಾರೆ. ಹೇಗೆ ನಮ್ಮ ದೇಶದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಬ್ಬರು ಅಧಿಕಾರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಇದ್ದಾರೆ. ಸೊ ಹಾಗೆ ಎಲ್ಲ ಗ್ರಹಗಳ ಲೋಕಗಳಿಗೂ ಒಂದು ಅಧಿಕಾರಿ ಇದೆ. ಧ್ರುವಲೋಕವು ಅಂದರೆ ನಮ್ಮ ಧ್ರುವ ನಕ್ಷತ್ರವು ಇತರ ಎಲ್ಲ ನಕ್ಷತ್ರಗಳ ಹಾಗೂ ಸೌರವ್ಯೂಹಗಳ ಕೇಂದ್ರ. ಇದು ಕೇಂದ್ರ, ಸೆಂಟರ್. ಏಕೆಂದರೆ ಅವೆಲ್ಲವೂ ಧ್ರುವಲೋಕದ ಸುತ್ತು ಹಾಕುತ್ತವೆ. ಕಣದಲ್ಲಿ ಮೇಟಿಯ ಕಂಬದ ಸುತ್ತ ಒಂದೇ ಸಮನಾಗಿ ಸುತ್ತು ಹಾಕುತ್ತಾ ಧಾನ್ಯವನ್ನು ತುಳಿಯುವ ಎತ್ತುಗಳಂತೆ ಧ್ರುವನಿಗೆ ಲೋಕಗಳನ್ನೆಲ್ಲ ಅತ್ಯಂತ ಶ್ರೇಷ್ಠವಾದ ಲೋಕ ಬೇಕಾಗಿತ್ತು. ಓಕೆ, ಕಣದಲ್ಲಿ ಮೇಟಿಯ ಕಂಬದ ಸುತ್ತ. ಸೊ ಆಯಿಲ್, ಎಣ್ಣೆ ಏನೋ ತಯಾರಿ ಮಾಡೋದು, ಇನ್ನೊಂದು ಮಾಡೋದಕ್ಕೆ ಆ ಎತ್ತುಗಳನ್ನ ಒಂದು ಇದರಿಂದ ಎಲ್ಲ ಸುತ್ತವೆ. ಸೊ ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟೋ ಲೋಕಗಳು, ಎಷ್ಟೋ ನಕ್ಷತ್ರಗಳು ಈ ಜಗತ್ತಿನಲ್ಲಿದೆ, ಎಲ್ಲವೂ ಕೂಡ ಧ್ರುವ ನಕ್ಷತ್ರವನ್ನು ಕೇಂದ್ರ ಬಿಂದು ಅಂತ ಇಟ್ಕೊಂಡು ಸುತ್ತವೆ. ಧ್ರುವನಿಗೆ ಲೋಕಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಲೋಕ ಬೇಕಾಗಿತ್ತು. ಅವನದು ಬಾಲಿಶವಾದ ಕೋರಿಕೆ ಇರಬಹುದು, ಆದರೂ ಭಗವಂತನು ಅವನ ಬೇಡಿಕೆಯನ್ನು ಪೂರೈಸಿದ. ಎಳೆ ಮಗುವು ತನ್ನ ತಂದೆಯಿಂದ ವಸ್ತುವೊಂದನ್ನು ಕೇಳಬಹುದು. ತಂದೆಯು ಬೇರೆ ಯಾರಿಗೂ ಎಂದಿಗೂ ಕೊಡದ ಆ ವಸ್ತುವನ್ನು ಮಗುವಿನ ಮೇಲಿನ ಪ್ರೀತಿಯಿಂದ ಅದಕ್ಕೆ ಕೊಡುತ್ತಾನೆ. ಇದೇ ರೀತಿ ಭಗವಂತನು ಈ ಏಕಮಾತ್ರ ಲೋಕವನ್ನು ಧ್ರುವ ಮಹಾರಾಜನಿಗೆ ಕೊಟ್ಟ. ಸೊ ಹೀಗೆ ಇದು ಮಕ್ಕಳ ಮೇಲೆ ತಂದೆ ತಾಯಿಯರಿಗೆ ಆತರ ಅಪಾರ ಇದಿರುತ್ತೆ. ಸೊ ಆ ರೀತಿಯಲ್ಲಿ ಭಗವಂತನಿಗೆ ಧ್ರುವ ಮಹಾರಾಜ ಮೇಲೆ ಅಷ್ಟು ಪ್ರೀತಿ. ಅವರು ಮಾಡಿದ ತಪಸ್ಸೆ, ಚಿಕ್ಕ ಮಗುವಾಗಿದ್ರು ಅಷ್ಟು ರೀತಿ ಅವರು ಕೃಷ್ಣನಿಗೋಸ್ಕರ ಅದು ಮಾಡಿದ ತಪಸ್ಸೆ ಕೃಷ್ಣನಿಗೆ ತೃಪ್ತಿ ಆಯ್ತು. ಹಾಗಾಗಿ ಅವ್ರಿಗೆ ಏನು ಕೊಡಕ್ಕೆ ಕೃಷ್ಣ ರೆಡಿ. ಸೊ ಹಾಗೆ ಅವ್ರಿಗೆ ಆ ರೀತಿ ಧ್ರುವ ಲೋಕವನ್ನು ಕೊಟ್ಟದ್ದು. ಹೀಗೆ ಶಿಲ ಪ್ರಭುಪಾದರು ಹೇಳ್ತಾರೆ, ಅವರು ಬಾಲ್ಯದಲ್ಲಿದ್ದಾಗ ಅವರ ತಂದೆ ಅವರ ಎಲ್ಲ ಇಚ್ಛೆಗಳನ್ನ ಪೂರೈಕೆ ಮಾಡ್ತಾರೆ. ಆಕ್ಚುಲಿ ಶಿಲ ಪ್ರಭುಪಾದರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವ್ರ ತಂದೆಯು ಕೂಡ ಗುರುತಿಸಿದ್ರು. ಹಾಗಾಗಿ ಇರ್ಬೇಕು ಅನ್ಸುತ್ತೆ ಅವ್ರ ತಂದೆ ವಿಶೇಷವಾಗಿ ಶಿಲ ಪ್ರಭುಪಾದರಿಗೆ. ಶಿಲ ಪ್ರಭುಪಾದರು ಹೇಳ್ತಾರೆ, ಒಂದು ಸಲ ಏನೋ ಒಂದು ಗನ್ ಶಿಲ ಪ್ರಭುಪಾದರು ನೋಡ್ತಾರೆ, ಅವ್ರ ತಂದೆಗೆ ಹೇಳ್ತಾರೆ, ನನಗೆ ಆ ಗನ್ ಬೇಕು, ಮಕ್ಕಳಿಗೆ ಗನ್, ಪಟಾಕಿ ಗನ್ ಕೊಡ್ತಾರೆ. ಹಾಗೆ ಒಂದು ತಗೊಂಡಿದ ತಕ್ಷಣ ಪ್ರಭುಪಾದರು ಹೇಳಿದ್ರಂತೆ, ಇನ್ನೊಂದು ಬೇಕು ನನಗೆ. ಸೊ ಅವ್ರ ತಂದೆ ಕೇಳಿದ್ರಂತೆ ಪ್ರಭುಪಾದರಿಗೆ, ಯಾಕೆ ನಿನಗೆ ಆಗಲೇ ಗನ್ ಕೊಟ್ಟೆ ಅಲ್ವಾ, ನೀನೇನು ಕೇಳಿದ್ದು, ನಿನ್ನ ಇಚ್ಛೆಯನ್ನು ಪೂರೈಕೆ ಮಾಡಿದೆ ಅಲ್ವಾ? ಅದು ಸರಿ, ನನ್ನ ಬಲಗೈಗೆ ಒಂದು ಗನ್ ಆಯ್ತು, ನನ್ನ ಎಡಗೈಗೆ ಇನ್ನೊಂದು ಗನ್ ಬೇಕು. ಸೊ ಮಕ್ಕಳ ಆಸೆ ಹೀಗೆ, ಮಕ್ಕಳ ಇಚ್ಛೆ ಹೀಗೆ. ಸೊ ಶಿಲ ಪ್ರಭುಪಾದ ತಂದೆ ಆಯ್ತು ತೊಂದರೆ ಇಲ್ಲ, ನಿಮ್ಗೆ ಇನ್ನೊಂದು ಗನ್ ಕೊಡಿಸ್ತೇನೆ ಅಂತ ಅವ್ರಿಗೆ ಬಲಗೈಗೆ ಒಂದು ಗನ್ನು, ಅವ್ರಿಗೆ ಎಡಗೈಗೆ ಒಂದು ಗನ್ನು ಶಿಲ ಪ್ರಭುಪಾದ. ಸೊ ಹೀಗೆ ಮಕ್ಕಳ ಆಸೆ ಹೀಗೆ ಇರುತ್ತೆ.
ಇಲ್ಲ ಅಂದ್ರೆ ಪ್ರಭುಪಾದ ಇನ್ನೊಂದು ಕಡೆ ಹೇಳ್ತಾರೆ, ಒಂದು ಸಲ ಅವ್ರ ತಾಯಿಗೆ ಪ್ರಭುಪಾದರು ಬಹಳ ಏನ್ ಮಾಡಿದ್ರು, ಅವ್ರಿಗೆ ತುಂಬಾ ರಾತ್ರಿ ಆಗಿದೆ, ಆದ್ರೆ ಒಂದು ಕಚೋರಿ, ಶಿಲ ಪ್ರಭುಪಾದರಿಗೆ ಕಚೋರಿ ತಿನ್ನೋ ಆಸೆ. ಸೊ ಮಕ್ಕಳಿಗೆ ಆಸೆ ಇರುತ್ತೆ ತರ ತಿಂಡಿ ತಿನ್ನೋದು. ಶಿಲ ಪ್ರಭುಪಾದರು ಅವ್ರ ತಾಯಿಗೆ ನನಗೆ ಕಚೋರಿ ಬೇಕು. ಸೊ ತಾಯಿ ಹೇಳಿದ್ರು, ಈಗ ರಾತ್ರಿ 9 ಗಂಟೆ, ಈಗ ಎಲ್ಲಿ ಕಚೋರಿ ತಯಾರಿ ಮಾಡೋದು, ಸೊ ನಾಳೆ ಬೆಳಿಗ್ಗೆ ಮಾಡ್ಕೊಡ್ತೇನೆ ಅಂತ ಹೇಳಿ. ಆದ್ರೆ ಶಿಲ ಪ್ರಭುಪಾದರು ಹಠದಲ್ಲಿ ಅವರು ಅಳ್ತಾ ಇದ್ದಾರೆ. ಅವ್ರ ತಂದೆ ಮೋಸ್ಟ್ಲಿ ಇನ್ನ ಅವರ ಡ್ಯೂಟಿಯಿಂದ ವಾಪಸ್ ಬಂದಿರ್ಲಿಲ್ಲ. ಮತ್ತೆ ಬರ್ತಾರೆ, ಮಗು ಇನ್ನ ಅಳ್ತಾ ಇದೆ, ಒಂದು ಇದೆ, ಏನು ವಿಷಯ ಗೊತ್ತಾಯ್ತು, ಈ ತರ ಶಿಲ ಪ್ರಭುಪಾದರು ಅಭಯ್ ಚರಣ್ ಮಗುವಿಗೆ ಕಚೋರಿ ಬೇಕಿತ್ತು ಅಂತ. ಸೊ ಅವ್ರ ತಾಯಿ ರಾತ್ರಿ ಆಗಿದೆ, ಇನ್ನು ಇಷ್ಟೊತ್ತಿಗೆ ಮತ್ತೆ ಏನು ಒಲೆ ಒರೆಸಿ ಇದು ಅಡಿಗೆ ಕೋಣೆಯಲ್ಲಿ ಮಾಡಿ ಅದು ಭಗವಂತಗೆ ನೈವೇದ್ಯ ಮಾಡಿ ಏನಿದೆ ಮಾಡೋದಿಲ್ಲ. ಸೊ ಅವ್ರ ತಂದೆ ತಾಯಿಗೆ ಹೇಳೋದು, ಇಲ್ಲ ನೀನು ಮಾಡ್ಬೇಕೀಗ, ಈಗ ನನ್ನ ಪುಟ್ಟ ಬಾಲಕ ಅಭಯ ಏನಿದೆ ಅವನಿಗೆ ಏನು ಆಸೆ ಇದೆ ಅದನ್ನು ಪೂರೈಸ್ಬೇಕು, ಮಾಡು ಈಗ. ಸೊ ಈ ರೀತಿ ಹೇಳ್ತಾರೆ ಶಿಲ ಪ್ರಭುಪಾದರು, ನನ್ನ ತಂದೆ ಎಲ್ಲ ನನ್ನ ಇಚ್ಛೆಗಳನ್ನು ಇದು ಪೂರೈಸಿ. ಎನಿವೆ ಅದು ಆಕ್ಚುಲಿ ನಾವು ಮಾಡ್ಬೇಕು ಅಂತಿಲ್ಲ, ಎಲ್ಲ ಮಕ್ಕಳ ಇಚ್ಛೆಯನ್ನು ಪೂರೈಕೆ ಮಾಡ್ಬೇಕು ಅಂತ ನಾನು ಹೇಳ್ತಾ ಇರೋದಲ್ಲ. ನಾವು ಅವ್ರನ್ನ ಸರಿಯಾದ ರೀತಿಯಲ್ಲಿ ಬೆಳೆಸ್ಬೇಕು, ಅದು ತಂದೆ ತಾಯಿಯ ಹೊಣೆಗಾರಿಕೆ. ಏನ್ ಹೇಳ್ತಾರೆ, ನಾವು ಗುರುನ ಸಸ್ಯ ಜನನಿನ ಸಸ್ಯ ಪಿತಾನ ಸಸ್ಯ ನಮೋಚಯತ್ಯ ಸಮುಪೇತ ಮೃತ್ಯು. ಸೊ ತಂದೆ ತಾಯಿಯರ ಬಾಧ್ಯತೆ, ಅವರ ಇದು ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಮಕ್ಕಳನ್ನು ಮತ್ತೆ ಈ ಹುಟ್ಟು ಸಾವು ಚಕ್ರದಿಂದ ಅವರು ಹೊರಗೆ ತರಬೇಕು, ಮತ್ತೆ ಅವರು ಈ ಜಗತ್ತಿಗೆ ಬರಬಾರ್ದು, ಆ ಹೊಣೆಗಾರಿಕೆ ಇದೆ. ಆದ್ರೆ ಶಿಲ ಪ್ರಭುಪಾದರು ಸಾಮಾನ್ಯ ವ್ಯಕ್ತಿ ಅಲ್ಲ, ಮಹಾಭಾಗವತರು. ಸೊ ಅವ್ರ ತಂದೆಗೆ ಬಹುಶಃ ಗೊತ್ತು ಇವರು ಮಹಾಭಾಗವತರು. ಸೊ ಹಾಗೆ ಅವರು ಕೂಡ ಇವರ ಸೇವೆ ಮಾಡೋ ಒಂದು ಭಾಗ್ಯವನ್ನು ಅವರು ಮಾಡಿದ್ರು ಅನ್ಕೊಳ್ತೇನೆ. ಸೊ ಶಿಲ ಪ್ರಭುಪಾದರು ಹಾಗೆ ಮಗುವಾಗಿದ್ದಾಗ ಆ ರೀತಿ ಅಂತ ಕೆಲವು ನಿದರ್ಶನಗಳು ಕೇಳ್ತೇನೆ. ಸೊ ಮಕ್ಕಳಿಗೆ ಈ ರೀತಿ ಕೋರಿಕೆ ಇರುತ್ತೆ. ನಾವು ರಥಯಾತ್ರೆ ಕೂಡ ಕೇಳ್ತೇವೆ, ಶಿಲ ಪ್ರಭುಪಾದರು ತಂದೆಗೆ ಫೋರ್ಸ್ ಮಾಡ್ತಾರೆ. ಅಲ್ಲಿ ಆ ರಾಧಾ ಗೋವಿಂದ ದೇವಸ್ಥಾನದಲ್ಲಿ ರಥಯಾತ್ರೆ ನಡೀತಾ ಇದೆ, ಅದೇ ರೀತಿಯಲ್ಲಿ ನನ್ನ ರಾಧಾ ಗೋವಿಂದ ಕೂಡ ನಾನು ರಥಯಾತ್ರೆ ಮಾಡಿದೆ. ಸೊ ಅದರ ಇದಾಗಿ ಅವ್ರಿಗೆ ರಥಯಾತ್ರೆ ಕೂಡ ಅವ್ರ ತಂದೆ ಮಾಡ್ಸಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ತಾರೆ. ಸೊ ಎನಿವೆ ಈ ರೀತಿಯಲ್ಲಿ ಕೃಷ್ಣನು ಕೂಡ ಧ್ರುವ ಮಹಾರಾಜರಿಗೆ ಅವರ ಒಂದು ಬಾಲ್ಯದ ಇಚ್ಛೆಗಳು ಅದನ್ನು ಪೂರೈಕೆ ಮಾಡಿದ್ದಾರೆ ಭಗವಂತನು. ಓಕೆ, ನಾನು ಇವತ್ತು ನಿಲ್ಲಿಸ್ತೇನೆ. ಇವತ್ತು ಸ್ವಲ್ಪ ಇದಿದೆ. ಸೊ ಯಾರೋ ಡಿಸ್ಕಸ್ ಮಾಡ್ತೀರಾ ಅಂದ್ರೆ ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ನಾನು ಇವತ್ತು ನಿಲ್ಲಿಸ್ತೇನೆ ಕ್ಲಾಸ್. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.